ಕೇರಳದಂಚಿದ್ದು ತಲಪಾಡಿ ಗಡಿಮುಟ್ಟ ಬತ್ತಿನ ಕರ್ನಾಟಕದ ವಲಸೆ ಕಾರ್ಮಿಕರನ್ನು ಒಟ್ಟು 140 ಜನನು ಐನು ಬಸಡು ಗುರುವಾರ ಕಾಂಡೆ ಅಕಲ ಊರುಗೂ ಪಿರಕಡಪಡಿಯರು. ಕೇರಳ ಗಡಿ ಪರಿಸರ ಕಾಸರಗೋಡು ಕುಂಬಳೆ ಇಂಚ ಅಲ್ಪರ್ದು ಬೇಲೆ ಮನ್ಪೊಂದಿತ್ತಿನ ಕರ್ನಾಟಕದ ವಲಸೆ ಕಾರ್ಮಿಕರು ತಂಕಲ ಊರಿಗೂ ಪಿರಪೋಯರೆ ನಡತೊಂದೆ ಬತ್ತದು ತಲಪಾಡಿ ಗಡಿಟ್ಟು ಜಮೆ ಆಪೇರು ಇಡೆಗೆ ಬತ್ತಿನಕ್ಲಿನ ತಲಪಾಡಿ ಗಡಿತ ಮರಿಯಾಶ್ರಮ ಶಾಲೆಡು ಉಂತರ ವ್ಯವಸ್ಥೆ ಮಂತದು ಸ್ಥಳೀಯರು ಅಕ್ಲೆಗೆ ಒಣಸು ಫಲಹಾರನು ಒದಗಾವೇರು. ಮೊಕ್ಕಲೇ ಎರಡು ದಿನ ಕೋಡೆ ಪೂರ ಒಣಸು ಪೂರ ನಿಕ್ಕುಲೆ ಮಂತ್ ಇಲ್ಲ ಪಾಂಡ ಆರಾಮಾಗಿ ಹೋಗ್ತೀರ ಊರಿಗೆ ಮಾಡ್ತೀರ ಹೋಗಿ ಆರಾಮ ಯಾರು ಓಟ್ ಹಾಕಲಿಕ್ಕೆ ಹೋಗ್ಬೇಡಿ. MLA ಓಟ್ ಹಾಕೋದ್ರಿಗೆ ಯಾವ ಗಾಡಿ ಹೋಗ್ಲಿಕ್ಕೆ ಓಟ್ ಅಂತ ಇದ್ರೆ ಯಾರು ಬರೋದು ಮಾರು ಹೋಗಿ ಹೋಗಿ ಮುಂದೆ ಬರಬೇಡಿ ಅಂದ್ರೆ ಅದು ಕಾಣ್ತದೆ ಅಲ್ಲಿಗೆ. ನಿಮಗೆ ಓಟ್ ಹಾಕಿದ್ರೆ ಎಷ್ಟು ಜನ ಬೇಗ ಗಾಡಿ ಕಳಿಸ್ತಾ ಇದ್ದಾರೆ ಇಲ್ಲಿಗೆ. ಹೌದು ಬಾಗಲಕೋಟೆ ವಿಜಯಪುರ ಮಾತ್ರ ಆಧಾರ್ ಕಾರ್ಡ್ ಬ್ಯಾಂಗ್ಳೂರ್ ನೋಡುವ ಸೌಕರ್ಯ ಆಗಿದೆ. ಹೋಗುವ ಊರಿಗೆ ಹೋಗುವ ಕೈ ಮಾಡಿ ಬಿಜಾಪುರದವರು ಮಾತ್ರ ಇರ್ತಾರೆ. ಬಿಜಾಪುರ ಈಗ ಟೆಸ್ಟ್ ಆದವರು ಇಲ್ಲ ಬಿಜಾಪುರ ಹೇಳ್ತೇನೆ. ಬಿಜಾಪುರ MH ಗಾಡಿ ಉಡದಲ್ಲ ಬಂದವರ ಇಲ್ಲಿ ಸೀದಾ ಬರ್ತಾರೆ. ಎಲ್ಲಮ್ಮ ನಿಲ್ಲಿಸಲ್ಲಿ ಸೈಡ್ ನಿಲ್ಲಿಸಿ ಸೈಡ್ಗೆ ಹಾಕಿ. ಆಯ್ತಾ ಬಸ್ ನಂಬರ್ ಗೊತ್ತಿದೆಯಲ್ಲ. ಬೈಕ್ ಸೈಡ್ಗೆ ಹಾಕಿ ಟಚ್ ಮಾಡಿ ಹೋಗ್ಬೇಕು. ಅಂಗಾರ ಇಡೆಗೆ ಬತ್ತದ ಸೇರಿನ 127 ಜನದ ತಂಡನು ಶಾಸಕರು ಶ್ರೀ UT ಖಾದರ್ ಮುತುವರ್ಜಿ ವಹಿಸಿದ್ದು ಜಿಲ್ಲಾಡಳಿತಗೆ ಬೆಚ್ಚ ಮುಟ್ಟಾದು ಅಂಗಾರ ರಾತ್ರದ ಒಳಗಡೆ
ಐನು ಬಸ್ಡು ಅಕ್ಲೇನು ಊರಿಗೂ ಕಡಪುರದು ಕೊರಪಿನ ವ್ಯವಸ್ಥೆ ಮಲ್ತದಿತ್ತೇರು. ವ್ಯವಸ್ಥೆ ಮಾಡುವ ನಾವು ಇವನು ಕರ್ಕೊಂಡು ನಾವು ಬಾರ್ಡರ್ ಕ್ರಾಸ್ ಮಾಡ್ತೇವೆ. ಕೇಸ್ ನಮ್ಮ ಮೇಲೆಲ್ಲ ಕೇಸ್ ಹಾಕ್ತೇವೆ. ಇವರನ್ನು ಇಟ್ಟು ನಮ್ಮ ತಂದೆ ತಾಯಿಯಿಂದ ನಮ್ಮ ಸೋದರಿ ಪರಿಸ್ಥಿತಿಯಲ್ಲಿ ಏನಾಗ್ತಿತ್ತು, ನಮ್ಮ ಕುಟುಂಬ ಪರಿಸ್ಥಿತಿಯಲ್ಲಿ ಏನಾಗ್ತದೆ. ನಾನು AC DC ಅವ್ರಿಗೆ ಹೇಳಿ ಚೀಫ್ ಸೆಕ್ರೆಟರಿಗೆ ಹೇಳಿದ್ದೇನೆ. ಬಟ್ ನಮಗೆ ನಾಳೆ ಹೇಳಿದರೆ 100% ವಿ ಹ್ಯಾವ್ ಟು ಸಿ ಸಮಥಿಂಗ್. ಅದವರೆಗೊಂದು ಪರಿಹಾರ ಮಾಡಿ ಅದಕ್ಕೆ ಹೇಳಿದ್ದೇನೆ. ಅವೇರ್ದು ಬೊಕ್ಕ ಬತ್ತದ ಸೇರ್ನ 140 ಜನನು ಗುರುವಾರ ಕಾಂಡ ಜಿಲ್ಲಾಡಳಿತ ಐನು KSRTC ಬಸ್ಲೆಡು ಅಕ್ಕಲ ಊರಿಗೂ ಕಡಪುರದು ಕೊರಪಿನ ವ್ಯವಸ್ಥೆ ಮಲ್ತೇರು. ಬಾಗಲಕೋಟೆ ಮಂಜುನಾಥ ನಾಗರಾಜ್ ಸ್ಕೂಟರ್ ಬೈಕ್ ನಿಲ್ಲಿಸಬೇಕಲ್ಲಿ ಸೈಡಿಗೆ ಹಾಕಿ ಅಲ್ಲಿ. ಹೋಗಿಲ್ಲ ಬಾಗಲಕೋಟೆ ಯಾವ್ದು ಗಾಡಿ ಅದು ಇದು ಅಲ್ಲ, ಬಾಗಲಕೋಟೆ ಹೋಗ್ಲಿಕ್ಕೆ ಇಲ್ಲ ಅದಲ್ಲ ನಿಮಗೆ ಆದಷ್ಟು ಅಲೋ ನೀವು ಒಟ್ಟಿಗೆ ಹೋಗೋರಲ್ಲ ಆದಷ್ಟು ಹೋಗಿ ಮಾರೆ. ನೀವು ಹೋಗದಿದ್ರೆ ಮತ್ತೆ ನೀವು ಇಲ್ಲಿ ಸುಮ್ಮನೆ ಸಿಕ್ಕಾಕೊಳ್ತೀರ. ಮತ್ತೆ ಲಾಸ್ಟ್ ನೀವು ಹೋಗೋ ಟೈಮಲ್ಲಿ ಮಾತಾಡಿಸಿ ಮುಂದ್ಗಡೆ ಆಗಿ ಹೋಗಿ ಒಳ್ಳೆದರಲ್ಲಿ ಊರಿಗೆ ಹೋಗಿ. ಇಂದತ ಬಗೆಟ್ ಗಡಿನಾಡ ಸಿದ್ದಿಕ್ ಹೊಸಕುರಲಗು ಪೊಲಬು ಕೊರಿಯರು. ತಲಪ್ಪಾಡಿ ಗಡಿ ಪ್ರದೇಶದಲ್ಲಿ ಕೇರಳದಿಂದ ನಿರಂತರವಾಗಿ ಆಗಮಿಸುವ ವಲಸೆ ಕಾರ್ಮಿಕರು ಪಾಪ ಅವರಿಗೆ ಕೇರಳದಲ್ಲಿ ನಿಲ್ಲಕ್ಕಾಗೋದಿಲ್ಲ. ಇಲ್ಲಿ ಬಂದು ಕರ್ನಾಟಕದವರು ಎಕ್ಸೆಪ್ಟ್ ಮಾಡದಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ದೇವರ ದಯದಿಂದ ನಮ್ಮ ಪರಿಶ್ರಮದಿಂದ ಅಧಿಕಾರಿಗಳ ಶ್ರಮದಿಂದ ಜನಪ್ರತಿನಿಧಿಗಳ ಶ್ರಮದಿಂದ ಇವಾಗ ಒಂದು ಸುಗಮವಾದ ವ್ಯವಸ್ಥೆ ಆಗಿದೆ ಅಂತ ಹೇಳಲಿಕ್ಕೆ ನಾವು ಬಯಸ್ತೀವಿ. ಯಾಕೆಂತ ಹೇಳಿದರೆ ಇವರು ಪಾಪ ಅವರು ಹೊಟ್ಟೆಗೋಸ್ಕರ ಕೇರಳ ಪ್ರದೇಶಕ್ಕೆ ಹೋಗಿದ್ದರು, ರಾಜ್ಯ ಬಿಟ್ಟು ಇನ್ನೊಂದು ರಾಜ್ಯಕ್ಕೆ ತನ್ನ ಹೊಟ್ಟೆಪಾಡಿಗಾಗಿ. ಆದರೆ ಅಲ್ಲಿ ಕೂಡ ಈಗ ಈ ಕೋವಿಡ್ ಬಂದ ನಂತರ ಅವರ ಸ್ಥಿತಿ ತುಂಬ ಕಠಿಣವಾಗಿತ್ತು. ಈಗ ಏನೋ ಬಸ್ಸಲ್ಲಿ ಇಲ್ಲಿ ಹೋಗಿ ವ್ಯವಸ್ಥೆ ಇದೆ ಅಂತೆಲ್ಲ ಪಾಪ ನಡ್ಕೊಂಡು ಬಂದು ಇಲ್ಲಿ ಜಮಾ ಆಗ್ತಾ ಇದ್ದಾರೆ. ಅದು 2-3 ದಿವಸದಿಂದ ಸುಮಾರು ಜನ ಹೋದರು. ನಾನು ಪ್ರಥಮವಾಗಿ AC ಅವ್ರಿಗೂ ಮತ್ತು ತಹಸೀಲ್ದಾರ್ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಯಾಕೆಂತ ಹೇಳಿದರೆ ತಕ್ಷಣ ಅವರು ಪ್ರತಿಕ್ರಿಯೆ ನೀಡ್ತಾ ಇದ್ದಾರೆ. ಇದೊಂದು ಒಳ್ಳೆಯ ಬೆಳವಣಿಗೆ. ತನ್ನ ಅಧಿಕಾರವನ್ನು ಸರಿಯಾಗಿ ಉಪಯೋಗಿಸಿದರೆ ಖಂಡಿತವಾಗಿ ಯಾವುದೇ ಸಮಸ್ಯೆ ಇರುವುದಿಲ್ಲ. ಆದ್ದರಿಂದ ವಲಸೆ ಕಾರ್ಮಿಕರು ಇನ್ನೂ ಹಲವಾರು ಜನ ಬರಲಿಕ್ಕೆ ಬಾಕಿ ಇದ್ದಾರೆ.
ಅವರನ್ನು ಕೂಡ ಇದೇ ಥರ ಬಂದು ಇಲ್ಲಿ ಜಮಾಗೊಂಡ ನಂತರ ಅವರನ್ನು ತಕ್ಷಣ ಅವರವರ ಊರಿಗೆ ಸೇರಿಸುವಂಥ ಕೆಲಸ ದಯವಿಟ್ಟು ಜಿಲ್ಲಾಡಳಿತ ಮಾಡಬೇಕಂತ ನಾವು ಕೇಳಿಕೊಳ್ತಾ ಇದ್ದೇವೆ. ಯಾಕೆಂತ ಹೇಳಿದರೆ ಅವರ ಪರಿಸ್ಥಿತಿ, ಅವರ ಕಷ್ಟ ಯಾರಿಗೂ ಬರಬಾರ್ದು. ಇಂಥ ಪರಿಸ್ಥಿತಿ ಅವರಿಗೆ ಬಂದಿದೆ, ಅದನ್ನು ಸುಗಮಗೊಳಿಸೋದು ನಮ್ಮೆಲ್ಲರ ಕರ್ತವ್ಯ. ಆದ್ದರಿಂದ ದಯವಿಟ್ಟು ಇನ್ನೂ ಕೂಡ ಜನರು ನೂರಾರು ಜನ ಬರಲಿಕ್ಕಿದ್ದಾರೆ, ಅವರಿಗೆ ಕೂಡ ಹೋಗುವ ವ್ಯವಸ್ಥೆ ತಕ್ಷಣ ಆಗಬೇಕು. ಇಲ್ಲಿ ಅಂತ ಹೇಳಿದರೆ ಅವರಿಗೆ ತಿನ್ನಲಿಕ್ಕೆ ಕುಡಿಲಿಕ್ಕೆ ಏನು ವ್ಯವಸ್ಥೆ ಇಲ್ಲ. ಪಾಪ ಸ್ನೇಹಾಲಯದವರು, ನಾರ್ಲತಾಯಿ ಸಂಸ್ಥೆಯವರು ಅವರೆಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಅದಕ್ಕೆ ಅವರಿಗೆ ಎಷ್ಟು ದಿವಸ ಅಂತ ಮಾಡೋದು. ಆದ್ದರಿಂದ ದಯವಿಟ್ಟು ಇಲ್ಲಿ ಜಮಾಗೊಳ್ಳೋದಕ್ಕೆ ಮುಂಚೆ ವ್ಯವಸ್ಥೆ ಆದರೆ ಅವರವರ ಊರಿಗೆ ಹೋಗಿ ಸೇರ್ತಾರೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಎಲ್ಲ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು, ಜನಪ್ರತಿನಿಧಿಗಳು ಇನ್ನೊಂದು ಸಾರಿ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಇನ್ನೂ ಕೂಡ ಜನ ಬರಲಿಕ್ಕಿದೆ, ಅವರಿಗೆ ಕೂಡ ತಕ್ಷಣ ವ್ಯವಸ್ಥೆ ಆಗಲಿ ಅಂತ ಹೇಳಿಕೊ ಬಯಸ್ತೇನೆ. ತಂಕ್ಲೇನು ಮೂಲು ಬಾರಿ ಪೊರ್ಲೋಡು ತೂತೇರು ಮಾತಾ ವ್ಯವಸ್ಥೆ ಮಲ್ತದು ಇತ್ತೆ ಊರುಗಳ ಕಡಪಡೊಂದುಲ್ಲೇರು. ತಂಕುಲು ಊರಿಗೆ ಹೋದು ಹೋಮ್ ಕ್ವಾರಂಟೈನ್ ಆಪ ತಂಕಲ ಊರಿಗೆ ಇಂಚಾಣಲ ಮುಟ್ಟಾಲೆ ಇಂದು ವಲಸೆ ಕಾರ್ಮಿಕರನ್ನ ಪಾತೆರ. ಸರಿ ಹೇಳಿ, ಯಾವ ಊರಿನವ್ರು? ನಾವು ಬಾದಾಮಿ, ಬಾಗಲಕೋಟೆ ಜಿಲ್ಲೆದವರು. ಇಲ್ಲಿ ಎಲ್ಲಿ ಕೆಲಸ ಮಾಡ್ತಾ ಇದ್ದೀವಿ? ನಾವು ಕುಂಬ್ಳೆಯಲ್ಲಿ ಮಾಡ್ತಾ ಇದ್ದೇವೆ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ? ಒಂದು 2 ವರ್ಷದಿಂದ ಕೂಲಿ ಕೆಲಸ ಮಾಡ್ತಾ ಇದ್ದೀವಿ. ಈಗ ಏನಾಗಿದೆ? ಈಗ ಹೋಟೆಲ್ ಬಂದಾಗಿದೆ. ಆಮೇಲೆ ಎಲ್ಲ ನಾವು ಅಲ್ಲಿ ಊಟಕ್ಕೆ ಎಲ್ಲ ಕಷ್ಟ ಆಗಿದೆ. ಆಮೇಲೆ ಅಲ್ಲಿಂದ ನಾವು ನಡ್ಕೊಂಡು ಬಂದಿದ್ದೇವೆ ಇಲ್ಲಿವರೆಗೆ. ನೀವು ಎಷ್ಟು ಜನ ಇದ್ದೀರಿ? ನಾವು ಒಂದು 50-60 ಜನ ಇದ್ದೇವೆ. ಬಾಗಲಕೋಟೆಯಿಂದ 60 ಜನ ಇದ್ದೀವಿ. ಅಲ್ಲಿಂದ ನಡ್ಕೊಂಡು ಬಂದಿದ್ದೇವೆ ಇಲ್ಲಿವರೆಗೂ. ಮತ್ತು ಇಲ್ಲಿ ಬಂದ ನಂತರ ಇವರು ನಮಗೆ ಊಟದ ವ್ಯವಸ್ಥೆ, ಆಮೇಲೆ ಚಾದ ಎಲ್ಲ ಸಹಕಾರವನ್ನು ಮಾಡಿದ್ದಾರೆ ನಮಗೆ. ಅವರಿಗೆ ತುಂಬ ಧನ್ಯವಾದಗಳು. ಅವರಿಗೆ ತುಂಬ ಧನ್ಯವಾದಗಳು ಹೇಳಕ್ಕೆ ನಾವು ಬಯಸ್ತಿದ್ದೇವೆ. ಈಗ ಇಲ್ಲಿಂದ ನಿಮ್ಮನ್ನು ಊರಿಗೆ ಕಳಿಸ್ತಾರೆ, ಅಲ್ಲಿ ಕ್ವಾರಂಟೈನಲ್ಲಿ ಇರ್ತಾರೆ. ಆ ನಂತರ ನಿಮ್ಮದು ಹೇಗೆ ಇದೆ ಇರ್ತದೆ? ನಾವು ಮಾಡಲಿಕ್ಕೆ ಕ್ವಾರಂಟೈನ್ ಮಾಡಲಿಕ್ಕೆ ಸಿದ್ಧ ಇದ್ದೇವೆ. ನಮ್ಮ ಊರಲ್ಲಿ ಆಸೆ ಪ್ರಕಾರ ನಮ್ಮ ಊರಲ್ಲಿ ವೇಕಟ್ ನಾವು ಬಿಟ್ಟರೆ ನಾವು ಊರಲ್ಲಿ ವೇಕಟ್ ಹೋಮ್ ಕ್ವಾರಂಟೈನ್ ಮಾಡಿದ್ರೆ ನಾವು ಇರಕ್ಕೆ ಸಿದ್ಧ ಇದ್ದೀವಿ. ನಾವು ಸರ್ಕಾರ ಹಂಗಿತ್ತು ಆ ಪ್ರಕಾರ ನಾವು ಇದ್ದಿದ್ದೇವೆ. ಸರಿ. ತಲಪಾಡಿ ಪಂಚಾಯತ್ ಅಭಿವೃದ್ಧಿ ಕಂದಾಯ ಅಧಿಕಾರಿ ఒక ಸಿಬ್ಬಂದಿಲು ಜಾಗೆಡಿತದು ಊರಿಗೂ ಪೋಪುನಕಲ್ಲ ವಿವರ ಪಡೆಯುಂಡೇರು. ಬಾಗಲಕೋಟೆ ಯಾವ್ದು ಗಾಡಿ ಅದು ಇದು ಬಾಗಲಕೋಟೆ ಹೋಗ್ಲಿಕ್ಕೆ ಇಲ್ಲ ಅದಲ್ಲ ಮುಂದೆ ಕಡಪೋಡ ಆಯ್ತಾ? ಬಸ್ ನಂಬರ್ ಗೊತ್ತಿದೆಯಲ್ಲ? ಅಂತೂ ಸ್ಕ್ರೀನಿಂಗ್ ನಡಪಾದು ಬಿಜಾಪುರ, ಬಾಗಲಕೋಟೆ, ಬಾದಾಮಿ ಇಂಚ 140 ಜನನು 5 ಬಸ್ಸಡು ಕಡಪವನ್ನ ವ್ಯವಸ್ಥೆ ಮಾಡ್ತೇವೆ. ಸ್ಕೂಟರ್ ನಿಲ್ಲಿಸಲ್ಲಿ, ಸೈಡಲ್ಲಿ ನಿಲ್ಲಿಸಿ. ಆದಷ್ಟು ಅಲೋ ನೀವು ಒಟ್ಟಿಗೆ ಹೋಗೋರಲ್ಲ, ಆದಷ್ಟು ನೀವು ಹೋಗದಿದ್ರೆ ಮತ್ತೆ ನೀವು ಇಲ್ಲಿ ಸುಮ್ಮನೆ ಸಿಕ್ಕಾಕೊಳ್ತೀರ. ಮತ್ತೆ ಮಕ್ಕಳು ಕಾಂಡನೆ ಪೋಪಿನ ಮಾಹಿತಿ ಇತ್ತಡ ಮಕ್ಕಳಿಗೆ ಒಣಸ ತಿಂಡಿದ ವ್ಯವಸ್ಥೆ ಮಲ್ತದಿತ್ತೊಳ್ಳಿ ಪಂಡದು ತಲಪಾಡಿ ಪಂಚಾಯತ್ ಸದಸ್ಯರು ವಿನಯ್ ಶೆಟ್ಟಿ ತೆರಿಪಾದು ಜೋಕ್ಲೆಗೆ ಬಿಸ್ಕೆಟ್ ನೀರ್ಲೆನ್ನು ದೆತ್ತದು ಕೊರಿಯೇರು.
ಬಾಗಲಕೋಟೆ ಊಟ ಎಲ್ಲ ಏನಿಲ್ಲ ಬುಡ್ಪೇರಿಗೆ ಎಲ್ಲಿ ಹೋಗ್ಬೇಕು ನೀನು ಅಮೀನ್ ಕಡೆ ನಿಮ್ಮ ಮನೆಗೆ ಅಂದ್ರೆ ಅದು ಹೋಗಿ ಎರಡು ಜಾಗದಲ್ಲಿ ಸ್ಟಾಪ್ ಕೊಡ್ತೀನಿ ತಲಪಾಡಿರ್ದು ಬಿಜಾಪುರಕ್ಕೆ 14 ಗಂಟೆ ಸಾದಿ ನಡುಟು ಓರೋರ ದಾಳ ತಿಕ್ಕುಜಿ ಪಂಡದು ಡ್ರೈವರ್ನ ಅಭಿಪ್ರಾಯ. ಪರಿಸರದ ಪ್ರಮುಖರು ಮುತ್ತಲಿಬ್ ಬೊಕ ಮರಿಯಾಶ್ರಮದ ಸಿಸ್ಟರ್ ನಕಲು ಈ ಪೊರ್ತು ಒಟ್ಟಿಗೆ ಇತ್ತೇರು. ಹಿರಿಯ ಪೊಲೀಸ್ ಅಧಿಕಾರಿ ವರುಣಾಂಶಗಿರಿ ಸೇರಿನಂಚ ಅಧಿಕಾರಿಗಳು ವಲಸೆ ಕಾರ್ಮಿಕರನ್ನ ಬಗೆಟು ವಿವರ ಪಡೆಯೊಂಡೇರು. ಆದಷ್ಟು ಅಲೋ ನೀವು ಒಟ್ಟಿಗೆ ಹೋಗೋರಲ್ಲ ಆದಷ್ಟು ಹೋಗಿ ಮಾರೆ ನೀವು ಹೋಗದಿದ್ರೆ ಮತ್ತೆ ನೀವು ಇಲ್ಲಿ ಸುಮ್ಮನೆ ಸಿಕ್ಕಾಕೊಳ್ತೀರ ಮತ್ತೆ ಟಾಟಾ